సోల్మేలు నమ్మకుడ్ల తొడు వార్తలు ముఖ్యాంశాలు 17 ಮುಟ್ಟ ಪ್ರಾಯದಕ್ಲಿಗೆ ಕೊರೋನಾ ಸೀಕು ತಡೆಪನ ಇಂಜೆಕ್ಷನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆಕ್ಸಿಜನ್ ಘಟಕ ಕುರುಪನ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ಕೂಡಲ ಕಾಲ್ ಸ್ಟ್ರೀಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಳಿನ್ ಕುಮಾರ್ ಕಟೀಲ್. ವಿಶ್ವ ಕೊಂಕಣಿ ಕೇಂದ್ರದ ಸಾರಥಿ ಬಸ್ತಿ ವಾಮನ ಶೆನೆಯಿಂದ ಒಂಜಿನಿ ಬಿ ವಿವೇಕರಾಯ್ ಎಂ ಪ್ರಭಾಕರ ಜೋಶಿ ಹಿಡಿದು ಶ್ರದ್ಧಾಂಜಲಿ. ಬಿರುವೇರಿನ ಬೇತೆ ಬೇತೆ ಸಂಘ ಸಂಸ್ಥೆನ ನಿಲಿಟ್ಟು ಕುದ್ರೋಳಿ ಕ್ಷೇತ್ರಗಳು ಕಲ್ಪನಾ ಬಿರ್ಸೀರ್ ಜೋಕ್ಲೆಗೆ ಪಣವು ಸಹಾಯದ ಮರ್ಯಾದೆ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಋಣ ಸಂದಾಯ ಮಲ್ಪಲೆ ಡಾಕ್ಟರ್ ಅರುಣ್ ಉಳ್ಳಾಲ. ಕಟಪಾಡಿ ಪೇಂಟೆ ಬೊಟ್ಟು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿಲು ಬಬ್ಬುಸ್ವಾಮಿ ತನ್ನಿಬಾನಿಗ ನೇಮ ಪೆರ್ಮುದೆ ಭಟ್ರಕೆರೆ ಕನ್ನಿಕ ನಿಲೇಡು ಶ್ರೀ ಧರ್ಮಸ್ಥಳ ಮೇಳದ ಬ್ರಹ್ಮಕಪಾಲ ಗಿರಿಜ ಕಲ್ಯಾಣ ಪರಕ್ಕೆದ ಆಟ. ವಾರ್ತೆದ ವಿವರ 17 ವರ್ಷದ ವಲಯದ ಜೋಕ್ಲಿಗೆ ಕೋವಿಡ್ ಸೀಕ್ ತಡೆಪನ ಇಂಜೆಕ್ಷನ್ ಕೊರ್ಪನ ಕಾರ್ಯಕ್ರಮ ಸೋಮವಾರ ಕೂಡ್ಲ ಕಾರ್ ಸ್ಟ್ರೀಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಡು ಉದಿಪನ ಆಂಡು ರಾಜ್ಯ ಬಿಜೆಪಿ ಗುರುಕಾರ್ಯರು ಬೊಕ್ಕ ಸಂಸದರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೊಕ್ಕ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದರದ ಒಟ್ಟು ಸೇರಿಗಿಡು ಸೋಮವಾರ ಕುಡ್ಲ ಕಾರ್ ಸ್ಟ್ರೀಟ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಡು 17 ವರ್ಷ ಮುಟ್ಟದ ಜೋಕ್ಲಿಗೆ ಕೊರೋನಾ ಸೀಕ್ ತಡೆಪುನ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಉದಿಪನಾಂಡು ಬಿಜೆಪಿ ರಾಜ್ಯ ಗುರುಕಾರ್ಯರು ಬೊಕ್ಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದಿಪನ ಮಲ್ತೇರು. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂಜಿ ಕಡೆಟ್ 11 ಆಕ್ಸಿಜನ್ ಘಟಕ ಕಟ್ಟದ 14 ಆಕ್ಸಿಜನ್ ಘಟಕ ಶುರು ಆತಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆಕ್ಸಿಜನ್ ಘಟಕ ಕೊರ್ಪುನ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಲ್ತದಂಡು ಐಕಾದ ನರೇಂದ್ರ ಮೋದಿಯರಿಗೆ ಮೆಚ್ಚುಗೆ ಸಂದಾವೆ. ನನ್ನ ಮಿತ್ ಕೊರೋನಾದ ಮೂಜನೆ ಸೆರೆ ಬತ್ತಂಡ ಜಿಲ್ಲೆಯ ಆಕ್ಸಿಜನ್ ಬೆಡ್ ವೆಂಟಿಲೇಟರ್ ಕೊರತೆ ಬರಂದು ಬಂದಿರು. ಬಹಳ ಅದ್ಭುತವಾಗಿ ನಮ್ಮ ಸರ್ಕಾರ ನಮ್ಮ ದೇಶ ಆರೋಗ್ಯ ಇಲಾಖೆಯಲ್ಲಿ ಪರಿವರ್ತನೆಯನ್ನು ತರ್ತಾ ಇದೆ. ಬಹಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಆ ಕಾಲಘಟ್ಟದಲ್ಲಿ ಇವತ್ತು ಮಕ್ಕಳಿಗೂ ಲಸಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 25,000 ಮಕ್ಕಳಿಗೆ ಒಂದೇ ದಿನ ಕೊಡುವಂಥ ಪ್ರಯತ್ನವನ್ನು ನಮ್ಮ ಜಿಲ್ಲಾಡಳಿತ ಮಾಡುತ್ತೆ. ಬಹಳ ಯಶಸ್ವಿ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. 25,000 ಮಕ್ಕಳಿಗೆ ನಾವು ಕೊಡ್ತೀವಿ. ನಮ್ಮ ಗುರಿ 2 ಲಕ್ಷ ಮಕ್ಕಳಿಗೆ 1 ಲಕ್ಷ ಮಕ್ಕಳಿಗೆ ಕೊಡ್ತಕ್ಕಂಥದ್ದಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಾತಿರ್ದು ಕೊರೋನಾ ಸೀಕದ ಬಗೆಟ್ ದುಂಬತ್ತ ದಿತ್ತು ನೋಡಾಯಿನ ಜಾಗ್ರತೆ ಬಗೆಟ್ ತೀರ್ಪಾದು ಮಾತೆರ್ಲ ಕೊರೋನಾ ಸೀಕ ತಡೆಯಪನ ಇಂಜೆಕ್ಷನ್ ದಿತ್ತು ನೋಡೊಂದು ಕೇಂಡೊಂಡಿರು. ಬಹಳಷ್ಟು ಜನಕ್ಕೆ ಅದು ಏನು ಅದರ ಬಗ್ಗೆ ಡೌಟ್ ಇತ್ತು, ಸೈಡ್ ಎಫೆಕ್ಟ್ಸ್ ಬರುತ್ತೆ ಅನ್ನುವಂಥ ಟೈಮಲ್ಲಿ. ಎರಡನೇ ವೇವ್ ಟೈಮ್ ಒಳಗಡೆ ಭಾಳ ಪಿಕ್ ಆಯಿತು. ನಮ್ಮಲ್ಲಿ ಏನು 17 ಲಕ್ಷ ಕಿಂತನೂ ಜಾಸ್ತಿ ಇರುವಂಥ ಪಾಪ್ಯುಲೇಷನಲ್ಲಿ ಈಗ 16 ಲಕ್ಷಕ್ಕಿಂತನೂ ಜಾಸ್ತಿ ಜನಕ್ಕೆ ಮೊದಲನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಮತ್ತು ನಿಯರ್ಲಿ 80% ಅಷ್ಟು ಜನ ಸೆಕೆಂಡ್ ಡೋಸು ಕೂಡ ಕವರೇಜ್ ಆಗಿದೆ. ಇದರ ನಡುವೆ ಕೂಡ ಇನ್ನೂ 1 ಲಕ್ಷ ಜನ ಇನ್ನೂ ವ್ಯಾಕ್ಸಿನೇಷನ್ ಹಾಕ್ಕೊಳ್ದೇ ಇರುವಂಥದ್ದು ನಮ್ಮ ಜಿಲ್ಲೆ ಒಳಗಡೆ ಅದು ಕನ್ಸರ್ನ್ ಇರುವಂಥದ್ದು. ಭಾಳಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಇದರೊಳಗಡೆ ಅಂತ ಹೇಳಂದ್ರು ಕೂಡ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನೇಷನನ್ನು ಹಾಕ್ಸ್ಕೊಂಡು ಅವ್ರವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಹೋದರೆ ಒಮಿಕ್ರಾನ್ ಅನ್ನುವಂತಹ ಒಂದು ಮಹಾಮಾರಿಯನ್ನು ನಾವು ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಶಾಸಕರ ವೇದವ್ಯಾಸ ಕಾಮತ್ ಗುರುಕಾರ್ಮೆ ವಹಿಸಿದ್ದಿರು. ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತು ಕಮಿಷನರ್ ಅಕ್ಷಯ ಶ್ರೀಧರ್, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕಿಶೋರ್, ಕೋವಿಡ್ ನೋಡಲ್ ಅಧಿಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು, ಬೇತೆ ಬೇತೆ ಇಲಾಖೆದ ಅಧಿಕಾರಿಗಳು ಪಾಲ್ಗೊಂಡಿರು. ಕೊಂಕಣಿ ಭಾಷೆ ಸಂವಿಧಾನ ಸೇರಿರೆ ಭಾರಿ ಪುಣ್ಯದಿತ್ತನ ವಿಶ್ವ ಕೊಂಕಣಿ ಕೇಂದ್ರದ ಸಾರಥಿ ಬಸ್ತಿ ವಾಮನ ಶನಿ ಐತಾರ ತೀರಿರು. ಅರಗೆ 87 ವರ್ಷ ಪ್ರಾಯ ಆದಿತ್ತಂಡು ಬಸ್ತಿ ಮಾಮ್ ತೀರ್ನಿಕ್ ಪ್ರೊಫೆಸರ್ B.A. ವಿವೇಕರಾಯ್, ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇಂಚ ವಿದ್ವಾಂಸರು ಬೇಜಾರು ತೀರ್ಪಾದಿರು. ವಿಶ್ವ ಕೊಂಕಣಿ ಸರದಾರಿಯರ ಪಂಪನ ಪುಗಾರ್ತೆಗೆ ಸಂದದ್ನ ಬಸ್ತಿ ವಾಮನ ಶನಿ ಐತಾರ ಬಂಟ್ವಾಳ ತಾಲೂಕು ತುಂಬಿದ ಅರಣೆ ಇಲ್ಲಡ ತೀರಿರು. ಅರಗೆ 87 ವರ್ಷ ಪ್ರಾಯ ದಂಗದಿತ್ತಂಡು. ಅರ ಇರುವಿರ ಆಂಜೋಕ್ಲು ಬೊಕ್ಕ ಒರ್ತಿ ಮಗಳೇನ ಅಗತದಿರು. ಮಾಧವ ಶಿನಿ ಬೊಕ್ಕ ಗೌರಿಬಾಯಿ ಮುಕ್ಲಿನ ಮಗ್ಗಿ ವಾಮನ ಶಿನಿ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆದ ಸೇವೆ ಸಂದಾದ್ನಾರು. ಕೊಂಕಣಿ ಭಾಷೆಗೆ ಅಕಾಡೆಮಿ ಆವಡು ಸಂವಿಧಾನದ ಎಣ್ಮನೆ ಪರಿಚಯದಗೂ ಸೇರ ಆವಡೊಂದು ರಾಜ್ಯದೊರ್ಮೇಡು ನಡತನ ಕೊಂಕಣಿ ಜಾತದ ಸಂಚಾಲಕರಾದ ಭಾರಿ ಪುಣ್ಯದ 1949 ಸೊನ್ಪತ್ರ ಡೇಟ್ ಕೊಂಕಣಿ ಭಾಷೆ ಸಂವಿಧಾನ ಸೇರಂಡು.
1994 ಕೊಂಕಣಿ ಸಾಹಿತ್ಯ ಅಕಾಡೆಮಿ ಆಂಡ್ ಕುಡ್ಲಾಡ್ 1997 ತಾಪನೆ ಐನ ವಿಶ್ವ ಕೊಂಕಣಿ ಕೇಂದ್ರದ ಸಾರಥ್ಯಾದಿತ್ಯನ ಬಸ್ತಿ ವಾಮನಶಿನಿ ಮೋಕೆಡ್ ಲೆಪ್ಪುನ ಬಸ್ತಿ ಮಾಂ 1997 ತಾಪನೆ ಐನ ಕೊಂಕಣಿ ಭಾಸ್ ಆನಿ ಸಂಸ್ಕೃತಿ ಪ್ರತಿಷ್ಠಾಂಡ್ ಆನಿಡ್ದು ಅರೆನ ಅಕೇರಿ ಮುಟ್ಟಲ ಗುರ್ಕಾರಾದಿತ್ತೀರು. ಬಸ್ತಿ ವಾಮನಶಿನೇರ್ನ ರಡ್ ಕಣ್ಣಲೇನು ದೇರ್ಲಕಟ್ಟೆದ KS ಹೆಗ್ಡೆ ಆಸ್ಪತ್ರೆಗೆ ದಾನ ಮಲ್ತದಂಡು. ಒಂದು ಸಂಸ್ಕೃತಿ ಸಂವರ್ಧನೆ, ಶೈಕ್ಷಣಿಕವಾದ ಶ್ರೇಷ್ಠತೆ ಮತ್ತು ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಒಂದು ನಾಡನ್ನು ಕಟ್ಟಬೇಕು ಅನ್ನುವ ದೊಡ್ಡ ಚಿಂತಕ, ಸಂಘಟಕ ಬಸ್ತಿ ವಾಮನಶೆಣೈ ನನ್ನ ಭಾಳ ಆಪ್ತರು. ಯಾಕೆಂದರೆ ನಾನು ಅನೇಕ ದಶಕಗಳಿಂದ ಅವರ ಜೊತೆಗೆ ಒಬ್ಬ ಕಿರಿಯ ಸ್ನೇಹಿತನಾಗಿ ಒಡನಾಡಿದ್ದೇನೆ ಮತ್ತು ಅವರ ಅಗಲಿಕೆ ಅನ್ನುವುದು ವೈಯಕ್ತಿಕವಾಗಿ ನನಗೆ, ನನ್ನ ಕುಟುಂಬಕ್ಕೆ ಮತ್ತು ಇಡೀ ನಮ್ಮ ಕರಾವಳಿಗೆ, ಕನ್ನಡ ನಾಡಿಗೆ ಬಹಳ ದೊಡ್ಡ ನಷ್ಟ ಅಂತ ನಾನು ನನ್ನ ಸಂತಾಪವನ್ನು ಪ್ರಕಟಿಸ್ತಾ ಇದ್ದೇನೆ. ಅವರ ಆತ್ಮಕಥೆ ಹೆಸರು ನೋಡಿ, ಒಬ್ಬ ಭಿಕ್ಷುಕ ಚಕ್ರವರ್ತಿಯ ಕಥೆ ಅಂತ. ಅವರು ಭಿಕ್ಷುಕ ಅಲ್ಲ, ಒಂದು ಶಾಸ್ತ್ರೀಯವಾದ ಅರ್ಥದಲ್ಲಿ ಕೊಂಕಣಿಯ ಭಿಕ್ಷು ಅಂದರೆ ಸನ್ಯಾಸಿ. ಅವರಿಗೆ ನನ್ನ ನಮನಗಳು. ಅವರ ಅಗಲಿಕೆ ಒಂದು ದೊಡ್ಡ ವಾಯ್ಡ್, ದೊಡ್ಡ ಶೂನ್ಯವನ್ನು ಸೃಷ್ಟಿಸಿದೆ. ಅದನ್ನು ಕೊಂಕಣಿ ಕೇಂದ್ರದ ಮುಂದಿನ ತಲೆಮಾರು ಸಿದ್ಧವಾಗ್ತಾ ಇದೆ, ಅದು ತುಂಬಿಸ್ತದೆ ಎನ್ನುವ ವಿಶ್ವಾಸದಿಂದ ಅವರ ಆದರ್ಶವನ್ನು ಮುಂದುವರಿಸಿಕೊಂಡು ಅವರು ಮಾಡಿದ ಕೆಲಸವನ್ನು ಮುಂದುವರಿಸೋಣ. ಬಸ್ತಿ ವಾಮನಶೆಣೈ ವಸತಿಯಾಗಿ, ಬಸ್ತಿಯಾಗಿ ನಮ್ಮ ಹೃದಯದಲ್ಲಿ, ಕೊಂಕಣಿ ಹೃದಯದಲ್ಲಿ ಇರ್ತಾರೆ. ಬಿಲ್ಲವಸ್ ದುಬೈ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಗುರು ಬೆಳದಿಂಗಳು ಕುದ್ರೋಳಿ ಇಂಚ ಬೇತೆ ಬೇತೆ ಸಂಘ ಸಂಸ್ಥೆಗಳು ಒಟ್ಟು ಸೇರಿದು ಬಡವೇರ್ನ ಕಲ್ಪನೆಡ್ ಬಿರ್ಸೇರು ಜೋಕ್ಲಿಗ್ ಪಣವಸಾಯ ಕೋರ್ಪಣ ಕಾರ್ಯಕ್ರಮ ಐತರ ಕುದ್ರೋಳಿ ಕ್ಷೇತ್ರದ ಸಭಾಂಗಣೋಡು ನಡೆತ್ತದೆ. ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ದುಂಬಾಳ್ತಿಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ, ಬಿಲ್ಲವಾಸ್ ದುಬೈ ಬೊಕ NE ಚಾರಿಟೇಬಲ್ ಟ್ರಸ್ಟ್, ಒಮಾನ್ ಬಿಲ್ಲವಾಸ್, ಕುವೈಟ್ ಬಿಲ್ಲವ ಸಂಘ, ಮುಲ್ಕಿ ಎಲ್ಲಪ್ಪ ಸುವರ್ಣ, ಲೀಲಾವತಿ ಎಲ್ಲಪ್ಪ ಸುವರ್ಣ ಫೌಂಡೇಶನ್, ಕೊರಗಪ್ಪ ಸೋಮಶೇಖರ್ ಶಿಷ್ಯವೇತನ ನಿಧಿ ಬೊಕ ಗುರು ಬೆಳದಿಂಗಳು ಕುದ್ರೋಳಿ ಮುಕ್ಲಿನ ಒಟ್ಟು ಸೇರಿಗಿಡು ಬರವು ಕಲ್ಪನಾ ಬಿರ್ಸೇರ ಜೋಕ್ಲಿಗ್ ಪಣವಸಾಯ ಒದಗವನ ಕಾರ್ಯಕ್ರಮ ಕುದ್ರೋಳಿ ಕ್ಷೇತ್ರದ ಸಭಾಂಗಣೋಡು ನಡೆತಿದೆ. ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು HS ಸಾಯಿರಾಮ್ ಕಾರ್ಯಕ್ರಮ ಉದ್ದೀಪನ ಮಾಡ್ತಾರೆ. ಬಡವೇರು ಜೋಕ್ಲು ಕಲ್ತದ ದುಂಬು ಬರುಡು ಇದಿಟ್ಟಿಡು ಪಣವಸಾಯ ಒದಗಾವಡೊಂದು ಸಾಯಿರಾಮ್ ಪಂಡಿರು. ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ತುಂಬ ವರ್ಷಗಳಿಂದ ಸಮಾಜದ ಬಡ ವಿದ್ಯಾರ್ಥಿಗಳನ್ನು ಹುಡುಕಿ ತೆಗೆದು ಅವರ ವಿದ್ಯಾರ್ಜನೆಗೆ ವಿದೇಶಗಳಲ್ಲಿರುವ ನಮ್ಮ ಸಮಾಜದ ಬಾಂಧವರಿಂದ ಧನ ಸಂಗ್ರಹ ಮಾಡಿಕೊಂಡು ವಿದ್ಯಾರ್ಥಿ ವೇತನವನ್ನು ವಿತರಿಸುವುದರೊಂದಿಗೆ ವೈದ್ಯಕೀಯ ಸಹಾಯವನ್ನು ಮಾಡುತ್ತಲಿದ್ದಾರೆ. ಈ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಮಾಡುತ್ತಿರುವುದು ತುಂಬ ಸಂತೋಷದಾಯಕ. ಇದೇ ರೀತಿ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೂಡದ ಸೈಂಟ್ ಆಗ್ನೆಸ್ ಕಾಲೇಜದ ಪ್ರಾಧ್ಯಾಪಕರು ಬೊಕ ಸಂಶೋಧಕರು ಡಾಕ್ಟರ್ ಅರುಣ್ ಉಳ್ಳಾಲ್ ಬಿನ್ನೆರಾದಿತ್ತದು ಪಾತಿರ್ದೆ. ಸ್ಕಾಲರ್ಶಿಪ್ ಪನ್ಪುನವು ಒಂಜಿ ಋಣ ಇತ್ತಿನಂಚ ಉಂಡು ಅವಿನ ಎಂಚ ಸಂದಾವನು ಪಂಡ ಕಲ್ಪನ ಪೊರ್ತುಡು ಕುದ್ರೋಳಿ ನಡಪುನ ಕಾರ್ಯಕ್ರಮಕ್ಕೂ ಬತ್ತದು ಪಾಲ್ದೆತೊನ್ನ ದುಂಬಗ್ ಬೇಲಿ ತಿಕ್ಕದು ಕೈ ಸೇರ್ನ ಪಣವುಡು ಒಂಜಂಶನು ಬೊಕ್ಕ ಪಿರ ಮುಟ್ಟಾವುಡು ಅಪಗ ದೆತೊನ್ನ ಸಾಯಗು ಸಾರ್ಥಕತೆ ಬರ್ಪುನುಂದು ಪಂಡಿರು. ಇನಿ ಆನ್ಲೈನ್ ದ ಮುಖೇನ ತೂಪುನಂಚಿನ ಜಿಂಜ ವಿದೇಶಡು ಉಪ್ಪುನಂಚಿನ ಕಡಲ ಆಯಿರಟ್ಟು ಉಪ್ಪುನಂಚಿನ ಮಿತ್ರರುಲ್ಲೇರು ಮೂಲು ಅಲ್ತಡ್ದು ಪ್ರತಿನಿಧಿಲು ಎತ್ತೋ ಅಣ್ಣೆರ್ನ ಕಲು ಬೈದೇರು ಸಬೇಟ್ಲ ಉಲ್ಲೇರು ಇಂಕ ಯಾಪಲ ಅನಿಸುನ ಉಂಡು ಕುವೈಟ್ ಆವಡು, ಕತಾರ್ ಆವಡು, ಅಬುದಾಬಿ ಆವಡು, ದುಬೈ ಆವಡು, ಒಮನ್ ಆವಡು ಇಂಚ ಬೇತೆ ಬೇತೆ ಕಡಲ ಆಯಿರತ್ತ ಜಾಗಲು ಉಂಡು. ಅವು ತುಳುನಾಡುಗು ತುಳುವೆರೆಗು ನಮ್ಮ ಮಕ್ಕಳಿಗೆ ಮಾತೆರ್ಗಲ ಅವು ಕರ್ಮಭೂಮಿ ಆಂಡ ಯಾಪ ನಮ್ಮ ತುಳುವೆರು ಅಡೆಗು ಪೋದು ಸಂಸ್ಕೃತಿ ಪರವಾಯಿನ ಸೇವಾ ಪರವಾಯಿನ ಮಾನವಿಕ ನಿಲೆತ್ತ ಧರ್ಮ ಕಾರ್ಯನ ಮಲ್ಪೆರ ಸುರು ಮಲ್ತೇರೋ ಐಡ್ದು ಬೊಕ್ಕ ಈ ವಿದೇಶಿ ನೆಲಕುಲು ಇನ್ನು ಏರು ಆನ್ಲೈನ್ ಪಾತ ತಗೊಂಡುಲ್ಲೇರು ಅಕ್ಕಲು ಉಂತಿನಂಚಿನ ಆ ನೆಲ ಖಾಲಿ ಕರ್ಮಭೂಮಿಯಾದು ಒರಿದಿಜ್ಜಿ ಅವಿತ್ತೆ ಧರ್ಮಭೂಮಿ ಎಂದು ನಮ್ಮ ಒತ್ತು ನೋಡಾಪು.
ಲೇಸಿದು 38 ಲಕ್ಷ ರೂಪಾಯಿನ ಸ್ಕಾಲರ್ಶಿಪ್ ಆದ ಪಟ್ಟಿಯರು. ಒಟ್ಟು 440 ಜೋಕ್ಲು ಒಂದಿತ ಪ್ರಯೋಜನದ ತೊಂಡಿರು. ಬಿಲ್ಲವಾಸ್ ದುಬೈ ಬೊಕ ನಾರ್ದರ್ನ್ ಎಮಿರೇಟ್ಸ್ ದ ನಿಲೆಟ್ ಮರ್ದಗ್ ಸಹಾಯ ಪಣವು ಪಟ್ಟಂಡು. ದೇವಸ್ಥಾನದ ಟ್ರಸ್ಟಿ ಎಂ ಶೇಖರ ಪೂಜಾರಿ, ಗುರು ಬೆಳದಿಂಗಳು ಕುದ್ರೋಳಿದ ಗುರುಕಾರ್ಯರು ವಕೀಲರಾಯಿನ ಆರ್ ಪದ್ಮರಾಜ್, ಬಿಲ್ಲವಾಸ್ ದುಬೈದ ಗುರುಕಾರ್ಯರು ಪ್ರಭಾಕರ ಸುವರ್ಣ, ಲೀಲಾವತಿ ಯಲ್ಲಪ್ಪ ಸುವರ್ಣ, ಪ್ರತಿಷ್ಠಾನದ ರೋಹಿತ್ ಸನಿಲ್, ಎಸ್ಆರ್ ಇಂಡಸ್ಟ್ರೀಸ್ದ ಶೈಲೇಂದ್ರ ವೈ ಸುವರ್ಣ, ಓಮನ್ ಬಿಲ್ಲವಾಸ್ದ ಹರಿ ಸುವರ್ಣ ಪಾಲ್ದೆ ತುಂಡಿರು. ಕೋಟದಟ್ಟುಡು ಕೊರಗಿರ್ನ ಮಿತ್ ದೌರ್ಜನ್ಯ ನಡತಿನ ಬೆರಿಕೆ ಜವಾಬ್ದಾರಿದ ಸರ್ಕಾರ ಕ್ರಮದೆತ್ತ ನುಡಿತಂಡು. ದಲಿತರಿಗೆ ಸರಿಯಾಯಿನ ನ್ಯಾಯ ಕೋರ್ಲೆಂದು ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಒತ್ತಾಯ ಮಾಡ್ತಿದ್ದಾರೆ. ಆರ ಈ ಬಗೆಟ್ ಸುದ್ದಿಗಾರರ ಪಾತಿರ್ದು ಅಭಿಪ್ರಾಯ ತಿರಿಪಾದಿರು. ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಸುದ್ದಿಗಾರರ ಪಾತಿರ್ದು ಒಡಿಪು ಜಿಲ್ಲೆದ ಕೋಟತಟ್ಟುದ ದಲಿತ ಕೇರಿಡ್ ನಡತದ್ನ ಪೊಲೀಸ್ ದೌರ್ಜನ್ಯಗೂ ಎಂಕ್ಲ ವಿರೋಧ ಮಲ್ತದ. ಇತ್ತೆ ಸರ್ಕಾರದ ನಡಿನ ಎಡ್ಡೆ ಜನ ಅದು ಎಂಕ್ಲು ವಿರೋಧ ಮಲ್ಪುಣು ದಾಯಪಂಡ ಓ ಸಂಗತಿ ಆಂಡಲ ಅಪ್ಪಗನೆ ಜವಾಬ್ದಾರಿದ ಸರ್ಕಾರ ಕ್ರಮದೆತ್ತ ನೋಡಿತ್ತಂಡು. ದಲಿತರಿಗೆ ಸರಿಯಾಯಿನ ನ್ಯಾಯ ಕೋರ್ಲೆಂದು ಆರು ಒತ್ತಾಯ ಮಲ್ತೇರು. ಪೆಟ್ಟುಪಾಡ್ನ ಎಸ್ಐನ ಮಾತ್ರ ಸಸ್ಪೆಂಡ್ ಮಾಡ್ತದಡು ಬೇತೆ ಪೊಲೀಸರ್ನ ಮಿತ್ ಕ್ರಮದ ಸುಂದಿಯರು. ಸುರುತ 2 ದಿನ ಪೊಲೀಸರ್ನ ಮಿತ್ ದೂರು ಇತ್ತಂಡ 3ನೇ ದಿನ ಬೇತಕ್ಕಿಡ ಸಂತ್ರಸ್ತರ್ನ ಮಿತ್ ದೂರು ಪಾಡ್ಪಾದು ಕೇಸ್ ಪಾಡ್ದಂಡು. ಒಂದಿದ ಉದ್ದೇಶ ಎಂಚಿನ ಅಂದು ಬಿಜೆಪಿ ನಾಯಕರು ಪನೋಡು ಇಂಜಾಂಡ ಕೊರಗ ಸಮುದಾಯದಕ್ಲು ಒಂಜಿ ಗೌಜಿಲ ಮಲ್ಪೆರ ಬಲ್ಯ ಅಕ್ಲಿನ ಮಿತ್ ಕೇಸ್ ಪಾಡುನಿಂದಾಂಡ ಬಿಜೆಪಿ ಸರ್ಕಾರನೇ ಜವಾಬ್ದಾರಿ ತುಂಬೋಡೊಂದು ಯುಟಿ ಖಾದರ್ ಪಂಡೇರು. ಯಾವೊಂದು ಇನ್ಸಿಡೆಂಟ್ ಯಾವೊಂದು ಘಟನೆ ಆಯಿತು, ಆ ಘಟನೆ ಆದ ತಕ್ಷಣ ಒಂದು ಜವಾಬ್ದಾರಿತ ಮತ್ತು ಎಲ್ಲ ವರ್ಗದ ಪ್ರೀತಿ ವಿಶ್ವಾಸ ನೋಡುವಂಥ ಸರ್ಕಾರದ ಜವಾಬ್ದಾರಿ ಏನು, ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ತತ್ಕ್ಷಣವಾದ ಕ್ರಮವನ್ನು ಕ್ರಮ ಕೈಗೊಳ್ಳಿ, ಮತ್ತು ಯಾರಿವತ್ತು ಆ ದಲ್ಬಾಳಿಕೆ ಒಳಪಟ್ಟಿದ್ದಾರೆ ಅವರಿಗೆ ಒಂದು ಸೂಕ್ತವಾದ ನ್ಯಾಯ ಕೊಡಿ ಅಂತೇಳಿ. ಆದರೆ ಇವತ್ತು ಸರ್ಕಾರದ ನಡೆ ಮತ್ತು ಆಡಳಿತದ ನಡೆ ಹೇಗಿತ್ತು ಅಂತ ಹೇಳಿದರೆ, ಯಾರು ಇವತ್ತು ಹೋಗಿ ಹಲ್ಲೆ ಮಾಡಿದ್ದಾರೆ ಅದರಲ್ಲಿ PSIಯನ್ನು ಮಾತ್ರ ಸಸ್ಪೆಂಡ್, ಬೇರೆಯವರ ಮೇಲೆ ಯಾವುದಕ್ಕೂ ಬರೀ ಟ್ರಾನ್ಸ್ಫರ್ ಇಲ್ಲದೆ ಯಾವುದೂ ಕೂಡ ಕ್ರಮ ಆಗಲಿಲ್ಲ. ಒಂದು. ಎರಡನೇದು, ಸ್ಟಾರ್ಟಿಂಗ್ 2 ದಿವಸ ಬರೀ ಪೊಲೀಸವರ ಮೇಲೆ ಕಂಪ್ಲೇಂಟ್ ಇತ್ತು. 3ನೇ ದಿವಸ ಬೇರೆಯವರ ಮುಖಾಂತರ ಈ ಕೊರಗ ಸಮುದಾಯದ ಮದುವೆ ಮನೆಯವರ ಮೇಲೆ ಹೋಗಿ ಕಂಪ್ಲೇಂಟನ್ನು ಕೊಡಿಸಿ ಅವರು ಕೇಸ್ ದಾಖಲಿಸ್ತಾರೆ. ಇದರ ಉದ್ದೇಶ ಏನಂತೇಳಿ BJP ಸರ್ಕಾರ ಹೇಳಬೇಕು. ಇವತ್ತು ಪೊಲೀಸ್ನವರು BJP ಸರ್ಕಾರದ ಬೆಂಬಲವಿಲ್ಲದೆ ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಒಪ್ಪಿಗೆ ಇಲ್ಲದೆ. 2 ದಿವಸ ನೀವು ನಂತರ ಹೋಗಿ ಅವರ ಮೇಲೆ ಅವರು ಮ್ಯೂಸಿಕ್ ಇದಾಕಿದ ಅಂತ ಹೇಳಿ ಇವರು ಕೇಸು ಕೊಡುವುದಾದಿದ್ದರೆ, ಹಾಗೆ ಸಮಾಜದ ಮತ್ತು ಮೂಲ ಸಂಸ್ಕೃತಿ ಇರುವಂಥ ಕೊರಗ ಜನಾಂಗ ಮತ್ತು ಶೋಷಿತ ವರ್ಗದವರು ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ DJ ಹಾಕಲೇಬಾರ್ದ? DJ ಹಾಕಿದ್ದು ತಪ್ಪ. ಸಾಮಾಜಿಕ ಬೊಕ ಧಾರ್ಮಿಕ ನಾಯಕರಾದಿತ್ತನ ಮರಕಡ ಸುಭಾಷ್ ಚಂದ್ರ ಸೇನವೀರು ಐತಾರ ತೀರಿಯರು. ಅರೆಗ್ 51 ವರ್ಷ ಪ್ರಾಯಾದಿತ್ತಂಡು. MCF ಕಾರ್ಮಿಕ ಸಂಘಟನೆದ ಕಾರ್ಯಂತರಾದ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ದ ಸಂಘಟನಾ ಕಾರ್ಯಂತರಾದ ಆರ್ ಕರ್ತವ್ಯ ಮಲ್ತದೇರು. ಸಾಮಾಜಿಕ ಬೊಕ ಧಾರ್ಮಿಕ ನಾಯಕರಾದಿತ್ತನ ಮರಕಡ ಸುಭಾಷ್ ಚಂದ್ರ ಸೇನವೀರು ಐತಾರ ತೀರಿಯರು. ಅರೆಗ್ 51 ವರ್ಷ ಪ್ರಾಯಾದಿತ್ತಂಡು. MCF ಕಾರ್ಮಿಕ ಸಂಘಟನೆದ ಕಾರ್ಯಂತರು ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ದ ಸಂಘಟನಾ ಕಾರ್ಯಂತರಾದ ಪಾಕ ಸಂಘ ಸಂಸ್ಥೆಯ ಪದಾಧಿಕಾರಿಯಾದ ಮರಕಡ ಸರಕಾರಿ ಶಾಲದ ರಂಗಮಂದಿರನು ಅರೆನ ಸ್ನೇಹ ಬಳಗ ಕೂಟದೊಟ್ಟಿಗೂ ಸೇರಿದು ಊರ್ದ ದಾನಿಲಿನ ಸಾಯೋಡು ಕಟ್ಟಾದ ಕೊರ್ನ ಉಮೇದದ ಸಮಾಜ ಸೇವಕರು ಸುಭಾಷ್ ಚಂದ್ರ ಸೇನವೀರಾದಿತ್ಯರು. ಬೇತೆ ಬೇತೆ ದೇವಸ್ಥಾನಲಿನ ಪಿರ ಪ್ರತಿಷ್ಠೆ ಇಂಚಿತ್ತಿ ಏತು ಕಾರ್ಯಲೊಡು ಇತ್ತನ ಆರು ಯಕ್ಷಗಾನ ಅಭಿಮಾನಿಲಾದಿತ್ಯರು. ಸುಭಾಷ್ ಚಂದ್ರ ಸೇನವೀರು ತೀರ್ನಿಕ್ ಕುಂಜತ ಬೈಲ್ ಪರಿಸರದಕ್ಲ ಅಭಿಮಾನಿಲು ಕಾರ್ಯಕರ್ತರು ಬಾರಿ ಬೇಜಾರ ತಿರಿಪಾದ ಶ್ರದ್ಧಾಂಜಲಿ ಸಂದಾದೀರು.
ಕೋವಿಡ್ ಸೀಕ್ ಹೆಚ್ಚೊಂದುಪ್ಪನ ಪೊರ್ತುಡು ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ವಿಚಾರ ದುಂಬುದೀತಂಡು ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ದ ಭಾರಿ ಹಾಳು ರಾಜಕಾರಣ ಅಂದು ರಾಜ್ಯ ಬಿಜೆಪಿ ಗುರುಕಾರ್ಯರು ಬೊಕ್ಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕುಡ್ಲಾಡು ಪಂತೇರು. ರಾಜ್ಯ ಬಿಜೆಪಿ ಗುರುಕಾರ್ಯರು ಲೋಕಸಭಾ ಸದಸ್ಯರಾದಿಪ್ಪನ ನಳಿನ್ ಕುಮಾರ್ ಕಟೀಲ್ ಸೋಮವಾರ ಕುಡ್ಲಾಡು ಸುದ್ದಿಗಾರರ ಪಾತಿಯದು ಕಾಂಗ್ರೆಸ್ ಇಡೀ ಹಿಂದೂ ವಿರೋಧಿ ನೀತಿಡು ಪೋಂದುಂಡು ಕಾಂಗ್ರೆಸ್ ಬಜಿ ಅಲ್ಪಸಂಖ್ಯಾತರನ ಓಟದ ಮಿತ್ತು ಕಣ್ಣದಿದ್ದು ಹಿಂದೂ ಸಮಾಜನು ಪುಡಪ್ಪನ ಕೆಲಸ ಮಲ್ತದುಂಡು. ಐಕ್ ಹಿಂದುಳಿನ ಮಿತ್ತು ಒಂಜಚೂರು ಮರ್ಯಾದೆ ಇಜ್ಜಿ ಸಮಾಜನು ಸಾಧಿತಪ್ಪವನ ಕೆಲಸನು ಕಾಂಗ್ರೆಸ್ ಮಲ್ತದನಂದು ದೂರಿಯರು. ಕೋವಿಡ್ ಸೀಕ್ ಹೆಚ್ಚೊಂದುಪ್ಪನ ಪೊರ್ತುಡು ಮೇಕೆದಾಟು ಪಾದಯಾತ್ರೆ ವಿಚಾರ ದುಂಬುದೀತಂಡು ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ದ ಭಾರಿ ಹಾಳ ರಾಜಕಾರಣ ಆದುಂಡು. ಕೋವಿಡ್ ಸುರೂತ ಬೊಕ್ಕ ಎರಡನೇ ಸೇರೆ ಬತ್ತನ ಪಗಲ ಮುಕ್ಳು ದಾಲ ಮಲ್ತದ ಜೇರು ದೂರದುನೆ ಮಾತ್ರ ಜನಕ್ಲೇನೆ ಸಾಧಿತಪ್ಪಾದ ಕೆರೊಂದುಲೇರು ಜಾಗೃತೆ ವಹಿಸೋಡಾತಂಡು ಕಾರ್ಯಕಾರಿಣಿಡು ಎಣ್ಮನೂದು ಜನಕ್ಲೇನೆ ಇಂಕಲ ಮುನ್ನೂದೇಕು ಜಪುಡಾದ ಸರ್ಕಾರದ ನಿಯಮದಂಚೆ ಇಂಕಲನ ಬೇತ ಕಾರ್ಯನೆಲ್ಲ ಉಂತಾಯಿರಲ್ಲ ಯೋಜನೆ ಮಲ್ತುದಾಂದು ನಳಿನ್ ಕುಮಾರ್ ಕಟೀಲ್ ಪಂಡೀರು. ಇವತ್ತು ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಲಲ್ಲೇ ಇರತಕ್ಕಂಥ ಸಂಸ್ಥೆಗಳು ಮಾಡಬೇಕು ಅನ್ನತಕ್ಕಂಥ ಆಶಯ ಏನಿದೆ ಇದು ಒಂದು ಸ್ವಾಗತಿಸ್ತೇನೆ. ಇವತ್ತು ಕಾಂಗ್ರೆಸ್ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಕಾಂಗ್ರೆಸ್ ಸಂಪೂರ್ಣವಾಗಿ ಹಿಂದೂ ವಿರೋಧಿ ನೀತಿಯನ್ನು ತಳೆದಿದೆ. ಮತಾಂತರ ಕಾಯ್ದೆ ಅಂದರೆ ಅದಕ್ಕೆ ವಿರೋಧ, CAA ತಂದರೆ ಅದಕ್ಕೆ ವಿರೋಧ. ಇವತ್ತು ಹಿಂದೂ ದೇವಸ್ಥಾನಗಳ ಇವತ್ತು ದೇವಸ್ಥಾನಗಳನ್ನು ಪೂರ್ಣವಾಗಿ ಸ್ವಾಯತ್ತತೆ ಕೊಡ್ತೀವಿ ಅಂತ ಹೇಳಿದಾಗ ಅದಕ್ಕೂ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಮತದ ಆಶೆಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ದ್ರೋಹವನ್ನು ಬಗೆತಾ ಇದೆ. ಹಿಂದೂ ಸಮಾಜವನ್ನು ಒಡೆದಾಳತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಇವತ್ತು ಮತ್ತೊಮ್ಮೆ ಹಿಂದೂ ಸಮಾಜಕ್ಕೆ ಟಕ್ಕರ್ ಕೊಡತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡುತ್ತೆ. ಕಾಂಗ್ರೆಸ್ಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಹಿಂದೂ ಸಮಾಜದ ಮೇಲೆ ನಂಬಿಕೆ ಇಲ್ಲ. ಕೇವಲ ಹಿಂದೂಗಳ ಮತ ಬ್ಯಾಂಕಿಗೆ ಮಾತ್ರ ಆಶಯವನ್ನು ಇಟ್ಟಿದ್ದಾರೆ, ಸಮಾಜವನ್ನು ಒಡೆದು. ಇಂಥ ಕಾಂಗ್ರೆಸ್ನ ಈ ನೀಚ ಕೃತ್ಯ ಇದು ಹಿಂದೂ ಸಮುದಾಯ ಅದಕ್ಕೆ ಪಾಠವನ್ನು ಕಲಿಸುತ್ತೆ. ಹಾಗಾಗಿ ಕಾಂಗ್ರೆಸ್ ಇವತ್ತು ಈ ದಾರಿಯನ್ನು ತಪ್ಪಿಸುವಂಥ ಕೆಲಸವನ್ನು, ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು, ಸಮಾಜವನ್ನು ಒಡೆದಾಳುವಂಥ ಕೆಲಸವನ್ನು ಇದರ ಅಡಿಯಲ್ಲಿ ಮಾಡ್ತಾ ಇದೆ. ಇದು ಸರಿಯಲ್ಲ. ಕಾಂಗ್ರೆಸ್ ಇವತ್ತು ಮೇಕೆದಾಟುವಿನ ರಾಜಕಾರಣ ಮಾಡಲಿಕ್ಕೆ ಸ್ವಾಮಿ ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ದರು, ಯಾಕೆ ಆಗ ನೀವು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಲಿಲ್ಲ? ಒಂದೇ ಒಂದು ಚರ್ಚೆಗಳಾಗಲಿಲ್ಲ ನಿಮ್ಮ ಕಾಲಘಟ್ಟದಲ್ಲಿ, ಒಂದೇ ಒಂದು ತಯಾರಿಗಳು ನಡೆದಿಲ್ಲ. ಇವತ್ತು ನಮ್ಮ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬದ್ಧತೆಯನ್ನು ಹೊಂದಿದೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರ ಮಾಡಿಕೊಂಡಿದೆ. ಮೇಕೆದಾಟುವನ್ನು ನಾವು ಮಾಡ್ತೀವಿ, ನಮ್ಮ ಕಾಲಘಟ್ಟದಲ್ಲಿ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರ ಪಾದಯಾತ್ರೆ ಅವಶ್ಯಕತೆ ಇಲ್ಲ. ಇವ್ರಿಗೆ ಗೊತ್ತಾಗಿದೆ BJP ಸರ್ಕಾರ ಮಾಡುತ್ತೆ, ಅದಕ್ಕೆ ಈಗ ರಾಜಕೀಯ ಲಾಭಕ್ಕೋಸ್ಕರ ನಾಟಕ ಮಾಡಲಿಕ್ಕೆ ಹೊರಟಿದ್ದಾರೆ. ಇವ್ರು ಸರ್ಕಾರ ಇದ್ದಾಗ ಯಾಕೆ ಮಾಡಲಿಲ್ಲ? 5 ವರ್ಷ ಇವರು ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ಸಮ್ಮಿಶ್ರ ಸರ್ಕಾರ ಇವ್ರದಿತ್ತು, ಯಾಕೆ ಮಾಡಲಿಲ್ಲ? ಹೇಳಿದ್ರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತೆ. ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಶ್ರೀ ಕ್ಷೇತ್ರ ಪೇಂಟೆಬೊಟ್ಟು ಕಟಪಾಡಿಡು ವರ್ಷದ ನೇಮ ನಡೆತ್ತದೆ. ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾನಿಗ ದೈವಲಿಗೆ ನೇಮ ಕೊರಿಯರು. ತುಳುನಾಡೋರ ಮೇಲೆ ಇತ್ತೆ ಕೋಲ ನೇಮದ ಭಾರಿ ಸಂಭ್ರಮ. ಸಾನುಡು ತಂಬಿಲ ಕರೆತಂದು ತೃಪ್ತಿ ಉಂಡು ಮಲ್ಪನ ದೈವಲಿಗೆ ಭಕ್ತರು ಸಾನುಡು ಪಿದಾಯಿ ಭಕ್ತಿ ಶ್ರದ್ಧೆಡು ಕೋಲ ನೇಮ ಕೊರೊಂದುಲೇರು. ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಶ್ರೀ ಕ್ಷೇತ್ರ ಪೇಂಟೆಬೊಟ್ಟು ಕಟಪಾಡಿಡು ವರ್ಷದ ನೇಮಗು ಅಟ್ಟಣೆ ಮಲ್ತಿತ್ತೀರು. ಸುರುತು ದಿನ ಕೊಡಿಮರ ಮೂರ್ತ ಮಧ್ಯಾಹ್ನ ದೊಂಪೇರವನ ಐಡು ಬೊಕ್ಕ ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಬಯ್ಯಗ್ ಕ್ಷೇತ್ರದ ಶುದ್ಧ ಪೂಜೆ ಅದು ಭಂಡಾರ ಪಿದಾಡ್ ರಾತ್ರಿ ಭಗವಾನ್ ಬಬ್ಬುಸ್ವಾಮಿನ ನೇಮ ಬೊಕ್ಕ ಆದಿಶಕ್ತಿ ತನ್ನಿಮಾಣಿಗ ನೇಮ ಭಾರಿ ಸಂಭ್ರಮ ನಡೆತದೆ. ಊರ ಪರ ಊರ್ಲಿನ ಪಾಕ ಜನ ಭಕ್ತರು ಸೇರಿದಿತ್ತಿದ್ದು ಅಕ್ಲಿಗೆ ಎಡ್ಡೆ ವ್ಯವಸ್ಥೆ ಮಲ್ತಿತ್ತೇರು. ಸಾನದ ಗುರ್ಕಾರ್ಯದ ಹರಿಶ್ಚಂದ್ರ ಪಿಲಾರ್ ಬೊಕ್ಕ ತುಕರಾಮಯಸ್ ಉರುವ ದುಂಬಾಳ್ತಿಡು ನೇಮೋತ್ಸವ ನಡೆತದೆ. ಭಕ್ತರು ನೇಮದು ದೂಸಿರಿ ದೈವಲಿನ ಇಂಬು ನಟ್ಟೊಡ್ಡಿರು.
ಕಕ್ಕೆಪದವು ಸತ್ಯಧರ್ಮ ಜೋಡುಕರೆ ಕಂಬಳೋಡು ಬಲ್ಲು ಎಲ್ಯ ಎಗ್ಗಿದ ಪಂತುಡು ಚೊಕ್ಕಾಡಿ ಕಟಪಾಡಿ ದೈವಿಕ್ ಸಂತೋಷ್ ಶೆಟ್ರಿನ ರಡ್ಡು ಜೋಡು ಎರುಕುಲು ಸುರುತ ಬೊಕ ರಡ್ಡನೆ ಇನಾಮು ಗೆದ್ದದ ಒಟ್ಟು 155 ಜೋಡು ಎರುಕುಲು ಕಂಬಳೋಡು ಪಾಲ್ದೆ ತುಂದ ಕಕ್ಕೆಪದವು ಸತ್ಯಧರ್ಮ ಕಂಬಳಡು ಬಲ್ಲುದ ಎಲ್ಯ ವಿಭಾಗಡು ಚೊಕ್ಕಾಡಿ ಕಟಪಾಡಿ ದೈವಿಕ್ ಸಂತೋಷ್ ಶೆಟ್ರಿನ ರಡ್ಡು ಜೊತೆ ಎರುಕುಲು ಸುರುತ ಬೊಕ ರಡ್ಡನೆ ಇನಾಮು ಗೆಂದಂಡು ಚೊಕ್ಕಾಡಿದ ಎರ್ಲು ಈಸರ್ತಿದ ಕಂಬಳ ಕೋಟೋಡು ಹೊಕ್ಕಾಡಿ ಗೋಳಿ ಮೂಡಬಿದ್ರೆ ಮುಲ್ಕಿ ಕಂಬಳೋಡೆಡ್ಲ ಸುರುತ ಇನಾಮು ಗೆಂದದಂಡು ಬಂಟ್ವಾಳ ತಾಲೂಕದ ಉಳಿ ಗ್ರಾಮ ಕಕ್ಕೆಪದೋಡು ಶ್ರೀ ರಾಮಾಂಜನೇಯ ಗೆಳೆಯರ ಬಳಗ ಮೈರ ಮುಕ್ಳಿನ ನಿಲಿಟ್ಟು ಸತ್ಯಧರ್ಮ ಕಂಬಳ ಸಮಿತಿ ನಡಪಾಯಿನ 9ನೇ ವರ್ಷದ ಸತ್ಯಧರ್ಮ ಜೋಡುಕರೆ ಬೈಲ್ ಕಂಬಳ ಭಾರಿ ಸಂಭ್ರಮ நடத்தினது ಕನಪಲಾಯ್ಡು 2 ಜೋಡು ಅಡ್ಡಪಲಾಯ್ಡು 7 ಜೋಡು ಬಲ್ಲು ಮಲ್ಲೇಟು 11 ಜೋಡು ನಾಯರು ಮಲ್ಲೇಟು 30 ಜೋಡು ಬಲ್ಲು ಎಲ್ಲೇಟು 23 ಜೋಡು ನಾಯರು ಎಲ್ಲೇಟು 82 ಜೋಡು ಇಂಚ 155 ಜೋಡು ಎರುಕುಲು ಕಂಬಳೋಡು ಪಾಲ್ದೆ ತೊಂಡ ಕನಪಲಾಯ್ಡು ವಾಮಂಜೂರು ತಿರುವೈಲುಗುತ್ತು ನವೀನ್ ಚಂದ್ರ ಆಡುವ ಬೊಕ್ಕ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಇನಾಮ್ ಗೆಂದಿರು ಅಡ್ಡಪಲೈಡು ಪಾತಿಲ ಹೊಸಮನೆ ರವಿರಾಜ್ ಶೆಟ್ಟಿ ಬೊಕ್ಕ ಅಲ್ಲಿಪಾದ ತಿರ್ತೈಲ್ ವಿನ್ಸೆಂಟ್ ಪಿಂಟೋ ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದಿರು ಬಲ್ಲು ಮಲ್ಲೆಡು ಪದವು ಕಾನಡ್ಕ ಫ್ಲೇವಿಡಿ ಸೋಜಾ ಬೊಕ್ಕ ನಂದಡಿಕೆ ಶ್ರೀಕಾಂತ್ ಭಟ್ ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದಿರು ಬಲ್ಲೆ ಎಲ್ಲಿಯಟ್ ಚೊಕ್ಕಾಡಿ ಕಟಪಾಡಿ ದೈವಿಕ್ ಸಂತೋಷ್ ಶೆಟ್ಟಿ ಎ ಎರುಕ್ಲೆಡು ಸುರೂತ ಇನಾಮ್ ಬೊಕ್ಕ ಬಿ ಎರುಕ್ಲೆಡು ರಡ್ಡನೆ ಇನಾಮ್ ಗೆಂದಿರು ರಡ್ಡ ಇನಾಮುಲ ಚೊಕ್ಕಾಡಿದಾರರಿಗೆ ಸಂದದನು ನಾಯರು ಮಲ್ಲೇಟು ಬಿಸಿ ರೋಡು ಮಾಕಾಳಿ ಬೊಟ್ಟು ಸೀತಾರಾಮ ಶೆಟ್ಟಿ ಬೊಕ್ಕ ಸಿದ್ದಕಟ್ಟೆ ಪೋಡುಂಬ ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟಿ ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದಿರು ನಾಯರು ಎಲ್ಲಿಡು ಮರೋಡಿ ತಿರ್ತೈಲ್ ಕೃತೇಶ್ ಅಣ್ಣಿ ಪೂಜಾರಿ ಬೊಕ್ಕ ಗುರುಪುರ ಕಾರಮುಗೇರ್ ಗುತ್ತು ಯಶ್ ಜಗದೀಶ್ ಆಡುವ ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದಿರು ಮುಗಿತಲ ಲೇಸಡು ಬಿನ್ನಿರ್ನ ಸೇರಿಗೆಡು ಕಂಬಳ ಸಮಿತಿ ಬೊಕ್ಕ ಶ್ರೀರಾಮಾಂಜನೇಯ ಗೆಳೆಯರ ಬಳಗದ ಪದಾಧಿಕಾರಿಲು ಸದಸ್ಯರೀತದು ಇನಾಮಲಿನ ಕುರ್ದು ಮರ್ಯಾದೆ ಮಲ್ತೇರು ಬಜ್ಪೆ ಪಿರ್ಮುದೆ ಕನ್ನಿಕಾ ನಿಲೇಡು ಉದ್ಯಮಿ ಸಮಾಜ ಸೇವಕರು ಭಟ್ರಕೆರೆ ಯಾದವ ಕೋಟ್ಯನ್ ಬೇತೆ ಬೇತೆ ಆಟದ ಮೇಳಲೆಡ್ದು ಪರಕ್ಕಿದ ಆಟ ವರ್ಷಲ ಗೊಬ್ಬ ಹೊಂದಿಲ್ಲಿರು ಶನಿವಾರ ಧರ್ಮಸ್ಥಳ ಮೇಳೊಡ್ದು ಬ್ರಹ್ಮಕಪಾಲ ಗಿರಿಜ ಕಲ್ಯಾಣ ಆಟ ಗೊಬ್ಬಾಯರು ಬಜ್ಪೆದ ಪಿರ್ಮುದೆ ಕನ್ನಿಕಾ ನಿಲೇಡು ಉದ್ಯಮಿ ಸಮಾಜ ಸೇವಕರು ಯಾದವ ಕೋಟ್ಯನ್ ಭಟ್ರಕೆರೆ ವರ್ಷಲ ಬೇತೆ ಬೇತೆ ಆಟದ ಮೇಳಲೆಡ್ದು ಪರಕ್ಕಿದ ಆಟ ಗೊಬ್ಬ ಹೊಂದಿತ್ತದು ಶನಿವಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹಿಡಿದು ಆಟ ಆಟಣೆ ಮಲ್ತಿತ್ತೇರು ಊರ ಪರ ಊರಿನ ಆಟದ ಅಭಿಮಾನಿಗಳು ಚೌಕಿಡು ಮೇಳದ ದೇವೇರ್ನ ಪ್ರಸಾದದ ತಂದು ಪರಕ್ಕೆ ಪಾಡ್ದು ಬ್ರಹ್ಮಕಪಾಲ ಗಿರಿಜ ಕಲ್ಯಾಣ ಪ್ರಸಂಗದ ಆಟ ತುಯ್ಯರು ಯಾದವ ಕೋಟ್ಯನ್ ಕುಟುಂಬದಕ್ಕಳು ಬಂಧುರು ಪಾಲ್ದೆ ತುಂಡಿರು ತಾನು ತನ್ನದು ಅನ್ನುವ ಸ್ವಾರ್ಥದ ಪರಿಧಿಯಲ್ಲಿ ಯಾವ ಕಾಲಕ್ಕೂ ಸುಳಿಯದೇ ಇದ್ದವ, ಲೋಕದ ಕಲ್ಯಾಣವನ್ನು ಬೇಕಾಗಿ ಸದಾ ಶ್ರಮಿಸಿಕೊಂಡಿದ್ದವ. ನನಗೆ ಅರ್ಥ ಆಗುತ್ತೆ ಇಲ್ವೇ? ಆದ್ರಿಂದ ನಮ್ಮ ಮನದ ಆಸೆಯನ್ನು ಈಡೇರಿಸಬೇಕು, ಸನ್ನಿಧಾನದಲ್ಲಿ ಬೇಡಿಕೆ ದೇವ. ದೇವ್ರೆ, ತಮ್ಮ
ಸ್ವಾಗತಕ್ಕಾಗಿ ಕಾಯುತ್ತಾ ಇರ್ತೇನೆ. ಬೇಡ, ನಿನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡಿರು. ಬರುವ ಕಾಲಕ್ಕೆ ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ಮಾಡಿಬಿಡು. ಧನ್ಯೋ. ದುಷ್ಟರನು ಶಿಕ್ಷಿಸುತ್ತ ಶರಣರ ಅಭೀಷ್ಟವನ್ನು ಕರುಣಿಸುವ ಯಾವ ರೂಪವನ್ನು ತಳೆಯುವುದು ಅಂತ ಈಗ ಹೇಳುವುದಿಲ್ಲ. ಸರಿ. ಪಥ ಮಧ್ಯದಲ್ಲಿ ಹೇಳ್ತೇನೆ. ಆ ಮೂಲಕವಾಗಿ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಕಾಯಕಕ್ಕೆ ಮುಂದಾಗೋಣ. ಮೂಡುಬಿದ್ರಿಯಿಂದ ಪಡುಬಿದ್ರಿ ತನಕ. ಹಾಗಲ್ವೋ? ಮೂಡುಬಿದ್ರಿಯಿಂದ ಪಡುಬಿದ್ರಿ, ಮೂಡುಘಟ್ಟದಿಂದ ಪಡು ಕಿನಾರೆ ತನಕ. ಪಡು ಕಿನಾರೆ. ಹ್ಞೂನ್ರಿ. ಅಥವಾ ಮೂಡುಭಾಗದಿಂದ ಪಡುಭಾಗದವರೆಗೆ ಹ್ಞೂನ್ರಿ. ನಾವು ಬೇಟೆಯಾಡಬೇಕು. ಹ್ಞೂನ್ರಿ. ಬೇಟೆಯ ಸಿದ್ಧತೆ ಎಲ್ಲ ಆಗಿದೆ ತಾನೇ? ಎಲ್ಲ ಆಗಿದೆ. 30. ಆಮೇಲೆ ನಾಡು 10. ನಿಮ್ಮದು ಎಷ್ಟು ಬಿದ್ದಿದೆ ಮಗ ಇಲ್ಲಿ? ಎಂತದು ಹುಡುಗುದು? ಎಂತದು ನಾಡು 10. ಇವತ್ತು ಸಿಗದಿದ್ರೆ ನಾಳೆ ಸಿಗುವುದು. ನಾಳೆ ಸಿಗೋದು ಇಲ್ಲಿ. ಆರಂಭಿಸೋಣ ಬೇಟೆ. ಬೇಟೆಯಾಡುತ್ತ ಬಂದರಾಗ ಇತ್ತೆ ಕೂಡರ ಮುಖ್ಯಾಂಶಗಳು. 15 ಮುಟ್ಟ ಪ್ರಾಯದಕ್ಲಿಗೆ ಕೊರೋನಾ ಸೀಕು ತಡೆಪಣ ಇಂಜೆಕ್ಷನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆಕ್ಸಿಜನ್ ಘಟಕ ಕುರುಪಣ ಕೆಲಸವನ್ನು ಕೇಂದ್ರ ಸರ್ಕಾರ ಮಲ್ತುಂಡು ಕೂಡಲ ಕಾಲ್ ಸ್ಟ್ರೀಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕುಮರ್ಕಟಿ. ವಿಶ್ವ ಕೊಂಕಣಿ ಕೇಂದ್ರದ ಸಾರಥಿ ಬಸ್ತಿ ವಾಮನ ಶೆನೆ ನನ ಒಂಜಿನಿ ವಿವೇಕರಾಯ್ ಎಂ ಪ್ರಭಾಕರ ಜೋಶಿ ಹಿಡಿದು ಶ್ರದ್ಧಾಂಜಲಿ. ಬಿರುವೇರ್ನ ಬೇತೆ ಸಂಘ ಸಂಸ್ಥೆನ ನಿಲಿಟ್ಟು ಕುದ್ರೋಳಿ ಕ್ಷೇತ್ರಗಳು ಕಲ್ಪುನ ಬಿರ್ಸೀರ್ ಜೋಕ್ಲೆಗ್ ಪಣವು ಸಾಯದ ಮರ್ಯಾದೆ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಋಣ ಸಂದಾಯ ಮಲ್ಪಲೆ ಡಾಕ್ಟರ್ ಅರುಣ್ ಉಳ್ಳಾಲ. ಕಟಪಾಡಿ ಪೇಂಟೆ ಬೊಟ್ಟು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿಲು ಬಬ್ಬುಸ್ವಾಮಿ ತನ್ನಿಬಾನಿಗ ನೇಮ ಪೆರ್ಮುದೆ ಭಟ್ರಕೆರೆ ಕನ್ನಿಕ ನಿಲೇಡು ಶ್ರೀ ಧರ್ಮಸ್ಥಳ ಮೇಳದ ಬ್ರಹ್ಮಕಪಾಲ ಗಿರಿಜ ಕಲ್ಯಾಣ ಪರಕ್ಕೆದ ಆಟ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತ ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24x7 ಸೊಲ್ಮೇಲು.